ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ನಾನು ಕ್ಲಾಸ್ ಸ್ಕ್ವಾಡ್ ಆಡ್ತೀನಿ. ಸ್ಟಾರ್ಟಿಂಗ್ ಬಂದೀನಿ. ಈಗ ನಾನು ಕನ್ನಡದಲ್ಲಿ ಮಾಡೋಣ ಅಂತೇಳಿ ಮಾಡಿದ್ದೀನಿ. ನೋಡೋಣ, ಈಗ ಒಂದು ಮ್ಯಾಚ್ ಕ್ಲಾಸ್ ಸ್ಕ್ವಾಡ್ ಆಡ್ತೀನಿ. ಇದು ಏನಾಗುತ್ತೆ ಅಂತ ನನಗೆ ನೋಡಿಬಿಟ್ಟು ಹೇಳಿ. ಮತ್ತು ನೀವೆಲ್ಲ ಆಡೋರಿದ್ರೆ ಬನ್ನಿ. ನನಗೆ ಯಾರು ಫ್ರೆಂಡ್ಸ್ ಎಲ್ಲ ಹಂಗೆ ಸಿಕ್ತವರು ನೋಡಿ. ಫ್ರೆಂಡ್ಸ್, ನೀವು ಆಡೋರಿದ್ರು ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಲಾಲ್ ಅಂತ ಬರುತ್ತೆ, ಬೆಲ್ಲೈಕನ್ ಒತ್ತಿ ಲಾಲ್ ಅಂತ ಕೊಟ್ಬಿಡಿ. ನಮ್ಮ ಮಾಡೋ ಇನ್ನಷ್ಟು ವಿಡಿಯೋ ನಿಮ್ಗೆ ಬರುತ್ತೆ. ಇನ್ನು ಮತ್ತೇನು ಹೇಳೋದು ನೋಡಿ ಹೆಂಗಾಗ್ತೀನಿ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮಾಡಿ ಪ್ಲೀಸ್. ಇನ್ನು ನಾವು ಕನ್ನಡದಲ್ಲಿ ಯಾರೂ ಇಲ್ಲ. ಒಬ್ಬರು ಇದ್ದಾರೆ, ಅವ್ರ ಅಣ್ಣ ಎಲ್ಲ ಟಿಪ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅವ್ರಿನ್ನೂ ಲೈವಲ್ಲಿ ಬರ್ತೀನಿ ಅಂದಿದ್ದಾರೆ. ನೋಡ್ಬೇಕು, ಅವ್ರು ಲೈವಲ್ಲಿ ಬಂದರೆ ನಾವಂತೂ ಅವ್ರು ಮಿಸ್ ಮಾಡದೆ ನೋಡ್ತೀನಿ. ಹೀಗೆ ನಾನು ಲೈವಲ್ಲಿ ಬರಬೇಕು ಅಂತ ಇದ್ದೀನಿ. ನೋಡಬೇಕು, ಯಾವತ್ತಾರು ಲೈವಲ್ಲಿ ಬರೋದಾದರೆ ಬರ್ತೀನಿ. ನಾನು ವೀಡಿಯೋ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿದರೆ ಲೈಕ್ ಮಾಡಿ. ಹಾಗೆ ಬೆಲ್ಲೈಕನ್ ಒತ್ತಿ. ಈಗ ನೋಡಿ ನಮ್ಮ ಗೇಮ್ ಪ್ಲೇ ಹೆಂಗಿದೆ ಅಂತ. ಗನ್ ತಗೊಂಡಿಲ್ಲ ನಾನು, ನೋಡೋಣ ಹೆಂಗೆ ಆಡಿಸ್ತೀನಂತ. ಸೌಂಡ್ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ, ನೋಡೋಣ. ನೆಟ್ಟು ಬೇರೆ ಸ್ಲೋ ಇದೆ. ಒಬ್ಬ ಟೀಮಪ್ ಆದ, ಅವನ್ನ ಹೊಡೆದಾಕಿದ್ರು ನಮ್ಮ ಫ್ರೆಂಡ್ಸು. ಒಪ್ಪಿ ಹೆಡ್ಶಾಟು. ಅವನು ಹೋದ. ಇನ್ನೊಬ್ಬ ಬಂದ. ಈಗ ಕಷ್ಟ ಇದೆ, ನಾವಿಲ್ಲಿ ತಪ್ಪಿಸ್ಕೋಬೇಕು ಇವರಿಬ್ಬರು ಹತ್ರನೂ. ಇಡೀ ಸ್ಕ್ವಾಡೇ ಇದೆ, ನೋಡೋಣ. ಶೆಟ್ ಹೊಡೆದ್ಬಿಟ್ರು. ಇರಲಿ ಬರ್ತೀನಿ ಮಕ್ಕಳ, ನಿಮ್ಗೆಲ್ಲರಿಗೂ ಹೊಡಿತೀನಿ. ಇರಲಿ ಫ್ರೆಂಡ್ಸ್, ಹೊಡೆದ್ಬಿಟ್ರು. ಆದರೂ ಇರಲಿ, ಆಡ್ಸೋಣ. ಆದರೂ ನಮ್ಮ ಆಟ ಹೆಂಗಿದೆ ನೋಡಿ ಕಮೆಂಟ್ ಮಾಡಿ. ಹಾಗೂ ನಾವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ. ಇವ್ರು ಯಾರು ನಮ್ಮ ಫ್ರೆಂಡ್ಸ್ ಅಲ್ಲ, ಈಗ ಆಡ್ತಾರೆ ಅಂತ ನೀವೇ ನೋಡ್ತಿದ್ದೀರಲ್ಲ. ನೀವ್ಯಾರು ಇದ್ದರೆ ಬನ್ನಿ ಫ್ರೆಂಡ್ಸ್ ಪ್ಲೀಸ್, ಎಲ್ಲ ಸೇರಿ ಆಡ್ಸೋಣ. ನನಗಂತೂ ಒಬ್ಬರು ಆಡೋರೇ ಇಲ್ಲ ಇಲ್ಲೆಲ್ಲೋ. ಕನ್ನಡವಂತೂ ಒಬ್ರಿಗೂ ಬರೋಲ್ಲ. ನನಗಂತೂ ಸಿಕ್ಕಲೂ ಇಲ್ಲ ಒಂದು ಸಲ ಕನ್ನಡ ಆಡೋರು. ಇರಲಿ ಫ್ರೆಂಡ್ಸ್, ಆಡ್ಸೋಣ, ನೋಡೋಣ ಏನಾಗುತ್ತೆ ಮ್ಯಾಚ್ ಅನ್ನೋದನ್ನ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ. ಇವ್ರನ್ನ ಹಿಡ್ಕೊಂಡು ಹೆಂಗೆ ಆಡ್ಸೋದಂತ ನನಗಂತೂ ತಲೆ ಕೂಡ ಅರ್ಥ ಆಗ್ತಿಲ್ಲ. ಇರಲಿ, ಆಡ್ಸೋಣ. ಮತ್ತು ಅದನ್ನೇ ಹೇಳ್ತೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಹಾಗೂ ಬೆಲ್ಲೈಕನ್ ಒತ್ತಿ. ಏನು ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಹೋದವನು ಓಕೆ, ಹರಿಸ್ಕೊಂಡ ಶಿಷ್ಯ. ಈಗ ಮೇಲೊಬ್ಬ ಬರುವ ಸಾಧ್ಯತೆ ಹೆಚ್ಚಾಗಿದೆ. ನೋಡೋಣ ಫ್ರೆಂಡ್ಸ್, ಬರ್ತಾರೋ ಏನು ಅಂತ. ನಮ್ಮ ಟೀಮಲ್ಲಿ ಟೀಮಲ್ಲಿ 3 ಜನ ಆಗಿದ್ದಾರೆ. ಒಬ್ಬ ಬಂದ ಫ್ರೆಂಡ್ಸ್. ಇವನಿಗೆ ಹಿಂಗೆ ಹೆಡ್ ಹೊಡಿಬೇಕು ಅಂದ್ಕೊಂಡೆ, ಆಗಿಲ್ಲ. ಡೆಸಲ್ಟಿಗಲ್ ವರ್ಸಸ್ ಡೆಸಲ್ಟಿಗಲ್. ನಂಗೆ ಲೈಫ್ ಕೊಡ್ತಾನಿಲ್ಲ, ನೋಡೋಣ. ಬಂದವನು ಮತ್ತೆ ಅವ್ನು ಹೊಡಿತಾನೋ ಇಲ್ಲೋ ಗೊತ್ತಿಲ್ಲ. ಶಾರ್ಟ್ಗನ್ ಇದೆ, ನೋಡೋಣ. ನಮ್ಮ ಫ್ರೆಂಡ್ ಆಡ್ತಾನೋ ಇಲ್ಲೋ ದೇವರಿಗೆ ಗೊತ್ತು. ಹೊಡಿತಾನೋ ಇಲ್ಲೋ ದೇವರಿಗೆ ಗೊತ್ತು. ಹೊಡೆದ್ಬಿಟ್ರು. ಈಗ ನಂಗೆ ಲೈಫ್ ಕೊಡ್ತಾರೆ ಅಂದ್ಕೊಂಡಿದ್ದೀನಿ, ಆದರೆ ಮೋಸ ಮಾಡ್ತಾರೇನೋ ಗೊತ್ತಿಲ್ಲ. ಪ್ಲೀಸ್ ಅವ್ರಿಗೆ ಹೇಳ್ತೀನಿ ಲೈಫ್ ಕೊಡಿ ಅಂತ. ಕೊಟ್ಟರು. ನೋಡೋಣ, ಈಗ ಆಡಿಸ್ಬೇಕು. ಅವ್ರ ಹತ್ರ ಗನ್ಗಿನೆಲ್ಲ ಲೂಟ್ ಮಾಡಿಕೊಂಡ್ರು. ಇನ್ನು ಏನು ಆಡ್ಸೋದಂತ ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ಒಳ್ಳೆ ಗನ್ನೂ ಇಲ್ಲ ಹತ್ತಿರ. ಶಾರ್ಟ್ಗನ್ ಇಟ್ಕೊಬಂದ್ರು ಅವರು. ನೋಡೋಣ ಫ್ರೆಂಡ್ಸ್ ಹೆಂಗೆ ಆಡ್ತೀನಿ ಅಂತ. ಮತ್ತು ಅದನ್ನ ಹೇಳ್ತೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೂ ಬೆಲ್ಲೈಕನ್ನ ಒತ್ತಿ ಫ್ರೆಂಡ್ಸ್. ಅವ್ರು ಎಲ್ಲಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಎಲ್ಲಿ ಕೆಳಗೆ ಹೋಗೋಣ ಅಂದರೆ ಹೆದರಿಕೆ ಆಗ್ತಿದೆ. ಹೆದರಿಕೆ ಏನಿಲ್ಲ, ಸುಮ್ಮನೆ ಸಾಯ್ಬೇಕಲ್ಲ ಒಬ್ಬನ ಹತ್ರ ಅಂತ ಅಷ್ಟೇ. ಬಿಟ್ಟರೆ ಅವನು ಇಲ್ಲೇ ಇದ್ದಾನೆ. ನಾನು ಹೊಡೆದ್ಬಿಟ್ಟ. ಫ್ರೆಂಡ್ ಹೊಡಿತಾರೆ, ಫುಲ್ ಡ್ಯಾಮೇಜ್ ಕೊಟ್ಟು. ನೋಡೋಣ, ಹೊಡೆದಿಲ್ಲ ಅಂದರೆ ಅವ್ರು ಏನು ಆಡ್ತಾರೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಅವ್ನಿಗೆ ಲೈಫ್ ಎಷ್ಟಿತ್ತಂತ. ಇರಲಿ, ಈಗ ಆಡ್ಸೋಣ, ನೋಡೋಣ. ಶಾರ್ಟ್ಗನ್ ತಗೋತೀನಿ ಈಗ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ.
ಏನು ಆಡ್ತಾರಂತಲೇ ಗೊತ್ತಾಗ್ತಿಲ್ಲ. ನೋಡೋಣ ಫ್ರೆಂಡ್ಸ್ ಏನು ಆಡ್ತಾರಂತ. ಏನು ಆಡ್ತಾರೆ ಅವ್ರ ಮೈಕ್ ಆಫ್ ಮಾಡ್ತೀನಿ. ಕಿರಿಕಿರಿ ಮಾಡ್ತೀರಿ. ಶಟಪ್, ಆಲ್ ಶಟಪ್. ಓಕೆ, ಆಫ್ ಆಯಿತು. ಏನೇನೆಲ್ಲ ಆಗ್ತಿದೆ. ಸರಿ ಆಯಿತು. ಇದು ಒಬ್ಬರು ಕನ್ನಡದವ್ರ ಅಣ್ಣ ಅನ್ನಲ್ಲ, ಅವ್ರು ಹೇಳ್ಕೊಟ್ಟಿದ್ದ ಪ್ಲೇಸ್ ಇದು. ತೋರಿಸ್ತೀನಿ ನೋಡಿ ಈಗ. ಅವರು ಶಿಷ್ಯ. ಹೌದಾ, ಹಿಂಗೆ ಹಿಡ್ಕೊಂಡು ಕೂತ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಈಗ ನೋಡೋಣ. ಸುಮಾರು ಸಲ ಟ್ರೈ ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಈಗ ಏನಾಗುತ್ತೆ ನೋಡೋಣ. ಸಖತ್ತು ಟಿಪ್ಸ್ ಹೇಳ್ಕೊಡ್ತಾರೆ. ನೋಡ್ದು ಯಾವಾಗಲೂ ನೋಡ್ತಾ ಇರ್ತೀನಿ. ನೋಡಿ, ನಂಗೆ ನೆಟ್ವರ್ಕು ಸಿಗ್ತಿಲ್ಲ ಸರಿಯಾಗಿ, ಫುಲ್ಲು ಲ್ಯಾಗ್ ಆಗ್ತಿತ್ತು. ನೋಡೋಣ ಫ್ರೆಂಡ್ಸ್. ಒಬ್ಬರು ನಾಲ್ಕಾದ್ರು ನಮ್ಮ ಟೀಮಲ್ಲಿ. ಇರಲಿ, ಎನಿಮಿ ಎಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಹಂಗಾಗಿ ನಾನು ಈಗ ಕೆಳಗೆ ಹೋಗ್ತೀನಿ. ಕೆಳಗೆ ಹೋಗ್ಬೇಕಾಯ್ತು, ಹಂಗೆ ಹೋದೆ. ಆದರೆ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದಲ್ಲ, ಒಬ್ಬ ಎನಿಮಿ ಇದ್ದಾನೆ. ಅವನಿಗೊಂದು ನೀಡಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾಲ್ಕದ. ನಾನು ಕಿಲ್ಲಲ್ಲ, ಕಿಲ್ ಚೋರ್ ಮಾಡಿದ್ರು. ಇಲ್ಲಿ ಯಾರೋ ಒಬ್ಬರು ಹೊಡೆದ್ರೆ ಸರಿ ನಂಗಂತೂ. ನೋಡಿ ಫ್ರೆಂಡ್ಸ್, ಇವನ ಹತ್ರ ಏಕೆ ಇತ್ತು. ಸಖತ್ ಹೊಡ್ತಾ ಬಿಡುತ್ತೆ ಮಾತ್ರ ಏಕೆ ಮಾತ್ರ ಚಿಂದಿ ಆಡೋಕ್ಕೆ. ಏಕೆನೇ ತಗೊಂಡೆ. ನಂಗಂತೂ ಸಖತ್ ಇಷ್ಟ ಏಕೆ ಅಂದರೆ. ಇರಲಿ ಫ್ರೆಂಡ್ಸ್, ಅವ್ರು ಹಿಂದ್ಗಡೆಯಿಂದ ಹೊಡಿಬೇಕು, ಆದರೆ ಏನು ಮಾಡುವ ಹಾಗಿಲ್ಲ. ನೋಡಿ ಫ್ರೆಂಡ್ಸ್, ಒಬ್ಬ ನಾಲ್ಕಾದ. ಇನ್ನೊಬ್ಬಂಗೆ ಹೊಡಿಬೇಕನ್ನೋ ಜೊತೆಗೆ ಒಳಗೋದ. ಒಂದು ವಾಲಕನ. ಇನ್ನೊಬ್ಬ ಇಲ್ಲಿದ್ದ, ಅವ್ನು ಹೊಡೆದ್ರು ನಮ್ಮ ಫ್ರೆಂಡ್ಸು. ಫ್ರೆಂಡ್ಸ್ ಬಿಟ್ರು, ಪರವಾಗಿಲ್ಲ. ಈಗ ಆಡ್ತೀಯಾರೆ ಅನ್ಕೋತೀನಿ. ಏಕೆಲ್ಲಿ ಹೊಡಿಬೇಕನ್ನೋ ಜೊತೆಗೆ ಓಡೋಬಿಟ್ಟ. ಇರಲಿ, ಈಗ ಆಡ್ಸೋಣ. ನೋಡಿ, ನಾನು ಎಷ್ಟೊತ್ತಿಗೋ ತಗೋತೀನಿ, ಅದು ಎಷ್ಟೊತ್ತಿಗೋ ತಗೋತಿದೆ. ಇರಲಿ ಫ್ರೆಂಡ್ಸ್, ನೀವು ಎಲ್ಲರೂ ಆಡೋದಾದರೆ ಶಾರ್ಕನ್ನು ಏಕೆ ತಗೊಳ್ಳಿ. ಶಾರ್ಕನ್ನು ಸತ್ತೋಗಿಲ್ಲ ಅಂದ್ಕೊಳ್ಳೆ, ಏಕೆ 2 ಬುಲೆಟ್ ಸಾಕು, 38 ಹೋಗುತ್ತೆ. ಹಿಂಗೆ ಹೊಡೆದ್ಬಿಟ್ರೆ ಸತ್ತೇ ಹೋಗ್ತಾರೆ. ಎದ್ದು ಬಂದಿರೋ ಹಿಸ್ಟ್ರಿಲೇ ಇಲ್ಲ. ನೋಡೋಣ ಈಗ ನನ್ನ ಕತೆ ಏನಾಗುತ್ತೆ ಅಂತ. ಹಿಸ್ಟ್ರಿಲಿ ಇದ್ದಾರೋ ಇಲ್ಲ ಅಂತ ಈಗ ಗೊತ್ತಾಗುತ್ತೆ. ಅವ್ರು ಆ ಕಡೆ ಬರ್ತಾರೆ, ಇಲ್ಲಿ ಬರ್ತಾರೆ. ಈಗ ನೆಟ್ವರ್ಕ್ ಬೇರೆ ಸರಿ ಸಿಗ್ತಿರಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಹೆಂಗೆ ಹೊಡ್ತಾ ಬೀಳುತ್ತಂತ. 214 ಹೆಡ್ ಬಿತ್ತು, ಆದರೂ ನಾಕ್ಡೌನ್ ಆಗಿರಲಿಲ್ಲ. ಈಗ ನಾಕ್ಡೌನ್ ಆದ, ಸತ್ತೋದ. ನೋಡಿ ಫ್ರೆಂಡ್ಸ್, ಹೆಂಗಾಗ್ತಿದೆ. ಕೆಳಗಾರ್ದೆ ಏಕಂತ ನನಗೆ ಗೊತ್ತಾಗಿಲ್ಲ ಏನಕ್ಕಂತ. ಇರಲಿ ಫ್ರೆಂಡ್ಸ್, ಒಂದು ನೀಡಕ್ಕನ, ಈ ಕಡೆ ಒಂದು ಹಾಕೋಣ. ಅಷ್ಟು ದೂರ ಹೋಗಿಲ್ಲ. ಇರಲಿ, ನಾವು ಈಗ ಮನೆಯೊಳಗೆ ಹೋಗೋದೇ ಸೇಫು. ಇಲ್ಲಾಂದರೆ ಹೋಗೇನೆ. ಹಿಂದ್ಗಡೆ ಎನಿಮಿ ಬಂದ. ನೋಡಿ ಫ್ರೆಂಡ್ಸ್, ಈ ಥರ ಹೊಡೀರಿ, ನೀವು ಗ್ಯಾರಂಟಿ ಆರಾಮ್ಸೆ ಆಡ್ಬೋದು. ಈ ಥರ ಆಡಿಸಿ. ನಾನು ಭಾರಿ ಆಡ್ತೀನಿ ಅಂತ ನೀವು ಯಾರು ತಿಳ್ಕೊಬೇಡಿ. ರೇಂಜಿಗೆ ಆಡ್ತೀನಿ, ಆಡಲ್ಲ ಅಂತಲೂ ತಿಳ್ಕೊಬೇಡಿ, ಮತ್ತು ಅದನ್ನೇ ಹೇಳ್ತಿದ್ದೀನಿ ಅಂತಲೂ ತಿಳ್ಕೊಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ, ಹಂಗೆ ಸಪೋರ್ಟ್ ಮಾಡಿ. ಹಿಂಗೆ ಆಡ್ತೀರ, ನಮ್ಮ ಚಾನಲ್ನ ನೀವು ನೋಡ್ತೀರಿ. ಈಗ ಒಂದು ವಾಲ್ ಹಾಕೋತೀನಿ. ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಎನಿಮಿ ಒಲ್ಲಿದ್ದಾನೆ ಅನಿಸ್ತಿದೆ. ಎಲ್ಲಿದ್ದಾನೆ ನಮ್ಮ ಎನಿಮಿ. ಎನಿಮಿ ಎಲ್ಲಿದೆಯಾ ಅಂತ. ಎಲ್ಲಿದ್ದಾನೆ ಅಂತ ಹುಡುಕಿದ್ವಿ. ಇಲ್ಲಿ ಗ್ಲೂ ಅಲ್ಲಿ ಹಾಕೋ ಕೂತ್ಕೊಂಡಿಯಾನೆ. ಆಮೇಲೆ ಹಿಂಗೆ ಓಡಿ ಬಂದ್ವಿ. ಹಿಂಗೆ ನಾವೇ ಒಂದು ವಾಲ್ ಹಾಕಿದ್ವಿ. ಈಗ ಒಂದು ಚಿಕ್ಕ ಬೀಳಲೇಬೇಕಲ್ವಾ, ಹಾಗಾಗಿ ಹಿಂಗೆ ವಾಲ್ ಹಾಕ್ಬಿಟ್ಟು ಒಂದು ನೇಡಿತ್ತು, ಅದನ್ನ ಹಿಂಗೆ ಹಾಕ್ಬಿಟ್ವಿ. ಅದು ನೋಡ್ರೆ ನಮ್ಮ ಮಡಕ್ಕೆ ಬಂದುಬಿಡ್ತು, ನಮ್ಮ ಕಡೆಗೆ ಬಂತು. ನಮ್ಮ ಫ್ರೆಂಡ್ಸ್ ಹೊಡೆದ್ಬಿಟ್ರು, ಮಿಸ್ ಆಯಿತು. ಈಗಿರಲಿ, ಮುಂದೆ ಗೊತ್ತಲ್ಲ, ಯಾರು ಹೊಡೆದ್ರು ಒಂದೇ. ಒಟ್ಟಿನಲ್ಲಿ ನಾವು ವಿನ್ ಆದರೆ ಸಹಿ. ಆದರೂ ಕಿಲ್ ಮಾತ್ರ ಭಾರಿ ಜೋರು ಮಾಡ್ತಾರೆ. ಫ್ರೆಂಡ್ಸ್, ನೀವೆಲ್ಲರೂ ಇದ್ದರೆ ಬನ್ನಿ ಆಡೋಣ. ಮಾತಾಡುತ್ತಾ ಆಗುತ್ತೆ ಮಾತ್ರ ಆಡೋಕ್ಕೆ. ಈಗಂತೂ ಫ್ರೀ ಫೈರ್ ಇನ್ನೂ ಜಾಸ್ತಿಯಾಗಿ ಆಡೋಕ್ಕೆ. ಯಾಕಂದರೆ ಗೊತ್ತಿರಬೇಕಲ್ಲ ಫ್ರೆಂಡ್ಸ್ ನಿಮಗೆಲ್ಲರಿಗೂ.
ಪಬ್ಜಿ ಲೈಟು ಬ್ಯಾನ್ ಆಗಿದೆ ಅಂತ ಹೇಳ್ತಿದ್ರು, ನನಗೂ ಗೊತ್ತಿಲ್ಲ. ಪಬ್ಜಿ ಬ್ಯಾನ್ ಆಗಿಲ್ಲ, ಸುಮಾರು ಜನ ಆಡ್ತಾರೆ. ಹಾಗಾಗಿ ನನ್ನ ಫ್ರೆಂಡ್ಸು ಸುಮಾರು ಜನ ಫ್ರೀ ಫೈರಿಗೆ ಬಂದಿದ್ದಾರೆ ಈಗ ಆಡೋಕ್ಕಂತ. ಪಬ್ಜಿ ಲೈಟ್ ಆಡ್ತಿದ್ದರು. ನೋಡಿ ಫ್ರೆಂಡ್ಸ್, ಎಷ್ಟು ಲ್ಯಾಗ್ ಆಗ್ತಿದೆ ಅಂದರೆ ಆಡೋಕ್ಕಾಗ್ತಿರ್ಲಿಲ್ಲ. ನೋಡಿ ಫ್ರೆಂಡ್ಸ್, ಒಬ್ಬ ನಾಲ್ಕದ ಏಕೆ ಮಾತ್ರ ಹೊಡ್ತಾ ಅಂದರೆ ಹೊಡ್ತಾ. ಸೈಲೆನ್ಸಲ್ಲಿ ಇದ್ಬಿಟ್ರೆ ಮಾತಾಡೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲೇ ಒಬ್ಬ ಎನಿಮಿ ಬಂದ, ನಂಗೆ ಗೊತ್ತೇ ಆಗಿಲ್ಲ. ನನ್ನ ಫ್ರೆಂಡ್ಸ್ ಕಾಪಾಡ್ಬಿಟ್ರು. ಅಲ್ಲೊಬ್ಬ ಇದ್ದಾನೆ, ಎತ್ತಬೇಕು ಅಂದರೆ ಆಗಿಲ್ಲ. ಹೋದ. ಇರಲಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಹೆಂಗೆ ನಾಕ್ಡೌನ್ ಆದ ಅಂತ ಗೊತ್ತಾಗಿಲ್ಲ, ಹೇಳೋಕ್ಕಾಗಲ್ಲ ಎಲ್ಲಿ ಹೊಡಿತಾರಂತ. ಅದಕ್ಕೆ ಎರಡು ಕಡೆ ನಂಗೆ ಲೆವೆಲ್ ಆಗ್ತೆ. ಕಡೆಯಿಂದ ಫ್ರೆಂಡಿಗೆ ಹೊಡೆದ್ರಲ್ಲ, ಎಲ್ಲಿಂದ ಹೊಡೆದ್ರಿ? ನಾನು ನನ್ನ ಫ್ರೆಂಡಿಗೆ ಹೊಡೆದಿದ್ದ, ಎಲ್ಲಿಂದ ಹೊಡಿತಾರಂತಲೇ ಗೊತ್ತಾಗ್ತಿಲ್ಲಪ್ಪ ನನಗಂತೂ. ನೋಡಿ ಫ್ರೆಂಡ್ಸ್, ಏನು ಬುಲೆಟ್ ಅಂದರೆ ಚಿಂದಿದೆ ಬುಲೆಟು. ಮ್ಯಾಚ್ ಮಾತ್ರ ಏನೋ ಆಗ್ತಿದೆ, ಏನಂತ ನಮ್ಮ ಫ್ರೆಂಡ್ಸಿಗೆ ಕೇಳಬೇಕು. ನಾವು ಸ್ಕ್ಯಾರ್ ತಗೋತೀವಿ, ಹೊಸ ಸ್ಕಿನ್ ಬೇರೆ ಸಿಕ್ಕಿದೆ ಪರ್ಮನೆಂಟು. ನೋಡೋಣ, ಆಡ್ಸೋಣ. ಏನು ತಗೊಳೋದಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಸ್ಕ್ಯಾರ್ ತಗೊಂಡಿದ್ದೀನಿ, ಒಳ್ಳೆ ಹೊಡ್ತಾನೂ ಇದೆ ಸ್ಕ್ಯಾರು ಒಳ್ಳೆ ಹೊಡ್ತಾ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ಬೆಲ್ ಐಕನ್ ಒತ್ತಿ. ಏನು ಸ್ಪೀಡ್ ಓಡಾಡ್ತಾನೆ ಇವರು ಅಲ್ವಾ? ಸಖತ್ತಾಗಿ ಓಡ್ತಾರೆ ಮಾತ್ರ. ಹುಡುಗಿ ಮಾತ್ರ ಏನೋ ಡಬ್ಲ್ಯೂ ಅಂತ ಸೇವ್ ಮಾಡಿದ್ದು. ಅದು ಏನು ಹೊಡಿತಾಳೆ ಅಂದರೆ ಬುಲೆಟ್ ಪೂರಾ ಕಲಿಯಬೇಕು, ಆ ಥರ ಹೊಡಿತಾಳೆ ನೋಡಿ ಫ್ರೆಂಡ್ಸ್. ಒಬ್ಬ ಎನಿಮಿ ಹೊಡೋಗಿದ್ದ ಬಿಡುಗ. ಎಲ್ಲೋದಿಯೋ ನನ್ನ ಫ್ರೆಂಡ್ಸಿಗೆ ಹೊಡಿತಿದೀಯಾನೋ? MP40 ಇದೆ, ಬೇಡ ಇರಲಿ. ಸ್ಕ್ಯಾರ್ ತಗೊಂಡು ಇನ್ನಷ್ಟು ದುಡ್ಡು ಕೊಟ್ಟು ಅದನ್ನು ಬಿಡೋಕ್ಕಾಗುತ್ತಾ ನೋಡೋಣ. ಆಡ್ಸೋಣ. ಇಲ್ಲೆಲ್ಲ ಎನಿಮಿ ಇದ್ದಾರೆ, ಎಲ್ಲಿದ್ದಾರೆ ಎನಿಮಿ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಫ್ರೆಂಡ್ ಆಗಲಿ ಹೊಡೆದು ಮುಗಿಸಿ ಚಿಂದಿ ಮಾಡಿಸಿದ್ದಾರೆ. ಏಕೆ ಇದೆ ಇರಲಿ ಸ್ಕ್ಯಾರು. ಏನು ಹೊಡಿತೀಯಾರ ಅಂತ ನಂಗಂತೂ ಕಾಣ್ತಿಲ್ಲ. ಒಬ್ಬನು ಹಿಂಗೆ ಆಗೋದು ನನಗಂತೂ. ಒಬ್ಬನೂ ಕಾಣಿಸಲ್ಲ, ಇನ್ನೊಬ್ಬ ಮೇಲಿದ್ದಾನೆ, ಅದು ಮಾತ್ರ ಕನ್ಫರ್ಮು. ಯಾರು ಗೊತ್ತಾ? ಮೇಲಿರೋದಂತೂ ಕನ್ಫರ್ಮ್. ನಾವೀಗ ಮೇಲೆ ಹೋಗೋಣ ಅಂತ ಹೋಗ್ತೀನಿ, ಆದರೆ ಯಾಕೆ ಸುಮ್ಮನೆ ಸಾಯಬೇಕು? ಇವಳೇನಪ್ಪ ಫಸ್ಟ್ ಎಡೆ ಕೂತಾಳೆ. ಹುಡುಗಿ ನಿಂತ್ಕೋ. ನೋಡಿ, ನುಗ್ಗೋದಂದರೆ ನುಗ್ಗೋದು. ನೋಡಿ, ಇದೇ ನಾನು ಇಲ್ಲೇ ಇದ್ದಾನಂತ ಬಂದೆ, ಹೊಡಿಬೇಕನ್ನೋಷ್ಟೊತ್ತಿಗೆ ಹುಡುಗಿ ಹೊಡೆದ್ಬಿಟ್ಲು. ಇರಲಿ ಫ್ರೆಂಡ್ಸ್, ವಿನ್ನದ್ವಿ. ಇಷ್ಟೇ. ಹಾಯ್ ಎಲ್ಲರಿಗೂ ಬಾಯ್. ಇಷ್ಟು ಹೇಳ್ತಾ ಮುಗಿಸ್ತಿದ್ದೀನಿ. ಹಾಗೆ ನಮ್ಮ ಚಾನಲ್ ಲಾಸ್ಟ್ ಹೇಳ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಐಕನ್ ಒತ್ತಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.